ನೀವು 100-200 ಅಲ್ಲ 1000 ರೂಪಾಯಿ ಕೊಟ್ಟರೂ ಕೂಡ ಈ ಥರದ ಮಸಾಲೆ ಟೀ ಪೌಡರ್ ನಿಮಗೆ ಹೊರಗಡೆ ಖಂಡಿತವಾಗ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನೀವು ದಿನಕ್ಕೆ 4-5 ಸರಿ ನಾರ್ಮಲ್ ಟೀ ಕುಡಿಯೋ ಬದಲು ಈ ಸೀಕ್ರೆಟ್ ಆಗಿರುವಂಥ ಮಸಾಲೆ ಟೀ ಪೌಡರನ್ನು ಮನೆಯಲ್ಲೇ ಮಾಡಿಕೊಂಡು ದಿನಕ್ಕೊಂದು ಸರಿ ಮಸಾಲೆ ಟೀ ಕುಡಿದ್ರೆ ಸಾಕು, ನೀವು ದಿನ ಪೂರ್ತಿ ಇದೆಯಲ್ವ ಫ್ರೆಶ್ ಆಗಿರ್ಬೋದು, ಖುಷಿ ಆಗಿರ್ಬೋದು. ಹಲೋ, ನಮಸ್ತೆ ಎಲ್ರಿಗೂ. ನೀವು ಅಷ್ಟೆಲ್ಲ ದುಡ್ಡು ಕೊಟ್ಟು ಹೊರಗಡೆಯಿಂದ ಮಸಾಲೆ ಟೀ ಪೌಡರನ್ನು ತರುವಂಥ ಅವಶ್ಯಕತೆ ಇಲ್ಲ, ಅಥವಾ ಹೊರಗಡೆ ಹೋಗಿ ಹೋಟೆಲಲ್ಲಿ ಮಸಾಲೆ ಟೀಯನ್ನು ಕುಡಿಯುವಂಥ ಅವಶ್ಯಕತೆ ಇಲ್ಲ. ಈ ಒಂದು ಸೀಕ್ರೆಟ್ ಆಗಿರುವಂಥ ಮಸಾಲೆ ಟೀ ಪೌಡರನ್ನು ಮನೆಯಲ್ಲೇ ಮಾಡಿಕೊಂಡ್ರೆ ನೆನೆದಾಗ ನೀವು ಮಸಾಲೆ ಟೀಯನ್ನು ಮನೆಯಲ್ಲಿ ಮಾಡ್ಕೊಂಡು ಕುಡಿಬೋದು. ವಿಡಿಯೋನ ಪೂರ್ತಿಯಾಗಿ ನೋಡಿ, ಟ್ರೈ ಮಾಡಿ, ಮರಿಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ. ಮೊದಲಿಗೆ ಒಂದು ವಿಷಯ ಹೇಳ್ತೀನಿ, ಚಳಿಗೆ ನಿಮ್ಮ ಸ್ಕಿನ್ ಸಿಕ್ಕಾಪಟ್ಟೆ ಡ್ರೈ ಆಗ್ತಾ ಇದೆ ಅಂತಂದರೆ ಒಂದು ಒಳ್ಳೆಯ ಮಾಯ್ಶ್ಚರೈಸರ್ದು ಲಿಂಕ್ ಕಳಿಸ್ತೀನಿ. ಎಲ್ಲ ಟೈಪ್ ಸ್ಕಿನ್ಗಾಗೋರಿಗೆ ಲಿಂಕ್ ಬೇಕು ಅಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಈಗ ಈ ಟೀ ಪುಡಿಯನ್ನು ಮಾಡೋದಕ್ಕೆ ಮೊದಲಿಗೆ ನಮಗೆ 1/4 kg ಪ್ಲೇನ್ ಟೀ ಪೌಡರ್ ಬೇಕಾಗುತ್ತೆ. ಅಸ್ಸಾಂ ಟೀ ಪುಡಿ ಸಿಕ್ಕಿದ್ರೆ ತುಂಬ ಒಳ್ಳೆಯದು, ಒಳ್ಳೆ ಫ್ಲೇವರ್ ಬರುತ್ತೆ. 2 ಚಮಚದಷ್ಟು ಸೊಂಪು, ಫೆನೆಲ್ ಸೀಡ್ಸ್, ಬಡೆ ಸೊಪ್ಪು ಅಂತೀವಲ್ವ ಅದು, 15 ಏಲಕ್ಕಿ, 8 ಲವಂಗ, 2 ಇಂಚಷ್ಟು ಚಕ್ಕೆ, 10 ಕಾಳುಮೆಣಸು, ಅರ್ಧ ಜಾಯಿಕಾಯಿ, 1 ಸ್ಟಾರ್, 1 ಶುಂಠಿ, ಒಣ ಶುಂಠಿ, ಸ್ವಲ್ಪ ಒಣಗಿದ ತುಳಸಿ ಎಲೆ ಬೇಕಾಗುತ್ತೆ, 1/4 ಚಮಚದಷ್ಟು ಓಮಕಾಳು, 1 ಪಲವೆಲೆ, ಇಷ್ಟು ಬೇಕಾಗುತ್ತೆ. ತುಳಸಿ ಎಲೆನ ಬೇಕಾದರೆ ನೀವೊಂದು ಸ್ವಲ್ಪ ರೋಸ್ಟ್ ಮಾಡಿ, ಅಂದರೆ ಹುರಿದುಬಿಟ್ಟು ಪುಡಿ ಮಾಡ್ಕೋಬೋದು. ಇವಾಗ ಈ ಬಡೆ ಸೊಪ್ಪು ಮತ್ತು ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನು, ಅಂದರೆ ತುಳಸಿ ಎಲೆ ಬಿಟ್ಟು ಎಲ್ಲದನ್ನು ಒಟ್ಟಿಗೆ ಹಾಕಿ ಕಮ್ಮಿ ಉರಿ ಇಟ್ಟು ಒಳ್ಳೆ ಅರೋಮ ಬರೋ ತನಕ ಹುರಿದ್ಕೋಬೇಕು. ಯಾವುದೇ ಕಾರಣಕ್ಕೆ ಇಂಗ್ರೀಡಿಯೆಂಟ್ಸನ್ನು ಕರಟಿಸಬಾರ್ದು. ಇವಾಗ ಈ ಶುಂಠಿಯನ್ನು ನಾವೊಂದು ಸ್ವಲ್ಪ ಗುದ್ಬಿಟ್ಟು ಹಾಕಿದರೆ ಅದು ಚೆನ್ನಾಗಿ ಪುಡಿ ಆಗುತ್ತೆ. ಇಲ್ಲದಿದ್ದರೆ ನೀವು ಮಿಕ್ಸಿ ಮಾಡುವಾಗ ಅಷ್ಟು ಕ್ಲೀನಾಗಿ ಪುಡಿ ಆಗಲ್ಲ. ಅದಾದ ನಂತರ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಒಟ್ಟಿಗೆ ಹಾಕ್ಕೊಳ್ಳಿ. ಅರ್ಧ ಚಮಚದಷ್ಟು ಜ್ಯೇಷ್ಠ ಮಧುವಿನ ಪುಡಿ ಅಥವಾ ಮುಲೆತಿ ಪೌಡರ್ ಬರುತ್ತೆ, ಅದನ್ನ ಹಾಕ್ಕೊಂಡು ಕ್ಲೀನಾಗಿ ರುಬ್ಕೊಂಡು ಗ್ರೈಂಡ್ ಮಾಡಿಕೊಂಡು ಈ ಮಸಾಲ ಮಿಕ್ಸನ್ನು ರೆಡಿ ಮಾಡ್ಕೊಳ್ಳಿ. ಅದಾದ ನಂತರ ಅದನ್ನ ಟೀ ಪೌಡರಿಗೆ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ. ಮಸಾಲ ಟೀ ಪೌಡರ್ ರೆಡಿಯಾಗಿದೆ. ಇದನ್ನ ಡಬ್ಬದಲ್ಲಿ ಹಾಕಿ ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿಡ್ಬೋದು. ಈಗ ಇದನ್ನ ಉಪಯೋಗ ಮಾಡಿಕೊಂಡು 2 ಕಪ್ ಟೀ ಮಾಡಬೇಕು ಅಂತಂದರೆ ಅರ್ಧ ಲೋಟ ನೀರನ್ನು ಹಾಕಿ 1/4 ಚಮಚ ಈ ಟೀ ಪುಡಿಯನ್ನು ಹಾಕಿ ಫಸ್ಟ್ ಚೆನ್ನಾಗಿ ಡಿಕಾಕ್ಷನನ್ನು ರೆಡಿ ಮಾಡ್ಕೋಬೇಕು. ಕುದಿಸ್ಬಿಟ್ಟು ಡಿಕಾಕ್ಷನ್ ರೆಡಿ ಆದ ನಂತರ 1.5 ಕಪ್ಪಷ್ಟು ಹಾಲನ್ನು ಹಾಕಿ 2 ಚಮಚದಷ್ಟು ಸಕ್ಕರೆನ ಹಾಕಿ ಮತ್ತೆ ಚೆನ್ನಾಗಿ ಕುದಿಸ್ಬೇಕು. ಒಂದ್ಸರಿ ಕುದಿ ಬಂದ ನಂತರ ಉರಿಯನ್ನು ಕಮ್ಮಿ ಮಾಡಿ ಮತ್ತೊಂದು 4-5 ನಿಮಿಷ ಚೆನ್ನಾಗಿ ಟೀಯನ್ನು ಕುದಿಸಬೇಕು. ಟೀಯನ್ನು ಎಷ್ಟು ಚೆನ್ನಾಗಿ ಕುದಿಸ್ತಿರೋ ಅಷ್ಟು ಸೂಪರ್ಬ್ ಆಗಿ ಫ್ಲೇವರ್ಡ್ ಆಗಿ ಮಸಾಲ ಟೀ ರೆಡಿ ಆಗುತ್ತೆ. ನೋಡಿ, ಸೂಪರ್ಬ್ ಆಗಿರುವಂಥ ಮಸಾಲ ಟೀ ರೆಡಿ ಆಗಿದೆ. ಬೇರೆ ಟೀಯನ್ನು ನೀವು ದಿನಕ್ಕೆ 4 ಸರಿ ಕುಡಿಯೋದು ಅಂದರೆ ಈ ಟೀಯನ್ನು 1 ಸರಿ ಕುಡಿಯೋದು ಒಂದಷ್ಟು ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಎಲ್ರಿಗೂ.